ಸಮಾಜದಲ್ಲಿ ಅಲ್ಪಸಂಖ್ಯಾತರು ಎಲ್ಲರೊಂದಿಗೆ ಸೌಹಾರ್ದಯುತವಾಗಿ ಸಹಬಾಳ್ವೆ ಮಾಡಬೇಕು. ನಾವೆಲ್ಲ ಒಂದೇ. ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡಿ ಸಂಘಟನೆಯನ್ನ ಬಲಿಷ್ಠ ಮಾಡಬೇಕು ಎಂದು ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷ ವೈ ಸಹೀದ್ ಅಹಮದ್ ತೆಕ್ಕಟ್ಟಿಯಲ್ಲಿ ನಡೆದ ಉಡುಪಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸಮಾವೇಶದ ಉದ್ಘಾಟನಾ ಭಾಷಣ ಮಾಡಿದರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಹೆಚ್ಚಿನ ಮಹತ್ವ ಸಿಗುತ್ತದೆ. 2018ರ ಚುನಾವಣೆಯಲ್ಲಿ ಸೋತರೆ ಇನ್ನು 15 ವರ್ಷ ನಮಗೆ ಅವಕಾಶವಿಲ್ಲ. ಚೌಕಿದಾರರ ಅಧಿಕಾರ ಬರುತ್ತದೆ. ತಲಾಖ್ ಕುರಿತು ಮಾತನಾಡಿದ ಅವರು 3 ಬಾರಿ ತಲಾಖ್ ಹೇಳಿದ ಬಳಿಕ ಎಲ್ಲೂ ತಲಾಖ್ ಆಗಿಲ್ಲ. ಆದರೆ ಮೋದಿ ಸರ್ಕಾರ ಜನರಲ್ಲಿ ತಪ್ಪು ಭಾವನೆ ಮೂಡಿಸಲು ತಲಾಖ್ ವಿರುದ್ಧ ಕಾನೂನು ತಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾರನ್ನೇ ಅಭ್ಯರ್ಥಿ ಮಾಡಿದರೂ ಅವರು ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡಬೇಕು ಎಂದರು. is nothing but totally a BJP agent. ಈ ಬಿಜೆಪಿಗೆ ಸಂಬಂಧ ಯಾರು ಗೊತ್ತು? ಈ ಡೈಮಂಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾರೋ ಸೌತ್ ಆಫ್ರಿಕಾದಲ್ಲಿ ಒಂದು ಮೈನ್ ಇದೆ, ಡೈಮಂಡ್ ಮೈನ್. ಆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದ್ರಲ್ಲಿ ಏನೋ ತೊಂದರೆ ಬಂದಾಗ ಇವರು ಮೋದಿ ಅವರ ಇವರು ಸ್ವಲ್ಪ ಪೊಟೆನ್ಷಿಯಲ್ ಇದ್ದಾರೆ ಅಂತ ಹೇಳಿ ಆ ವೀಕ್ನೆಸ್ ಇಂದ ಹೇಳ್ಕೊಂಡು ಮೋದಿ ಅವರಿಗೆ ಒಂದು ಪಾರ್ಟಿ ರಿಜಿಸ್ಟರ್ ಮಾಡಿ, ನೀವು ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ, ಅಲ್ಲಿ ಹೋಗಿ ನಿಮ್ಮ ಜನಕ್ಕೆ ನೀವು ಡಿವೈಡ್ ಮಾಡುವಂಥ ಕೆಲಸ ಮಾಡಬೇಕು, ನಿಮ್ಗೆ ಏನು ಬೇಕಾದ್ರೂ ಆ ಸಹಾಯ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ರು. ವೇದಿಕೆಯಲ್ಲಿ ಬ್ಲೋಸಮ್ ಫರ್ನಾಂಡಿಸ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜನಾರ್ದನ ತುನ್ಸಿ, ಗಫೂರ್, ರಾಜ್ಯ ಇಂಟಕ್ ಅಧ್ಯಕ್ಷ ರಾಕೇಶ್ ಮಲ್ಲಿ, ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿ, ಕಾಂಗ್ರೆಸ್ ಉಡುಪಿ ಜಿಲ್ಲಾ ಉಸ್ತುವಾರಿ ಜಿಎ ಪಾವ, ಮಲ್ಯಾಡಿ ಶಿವರಾಮ್ ಶೆಟ್ಟಿ, ವಿವಿಧ ಬ್ಲಾಕ್ಗಳ ಅಧ್ಯಕ್ಷರು ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭ ಉಪಸ್ಥಿತರಿದ್ದರು. ಹರೀಶ್ ಕಿಣ್ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.